ತಿರುಪತಿ ದೇವಸ್ಥಾನದಲ್ಲಿ ಆರಂಭಿಸಿರುವ ಗೋಶಾಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ಇಡೀ ಗೋಶಾಲೆ ಭಸ್ಮವಾದುದಲ್ಲದೆ ಕೆಲವು ದನಗಳು ಜೀವಂತ ಸುಟ್ಟು ಹೋಗಿವೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆಯಿಂದ ಆರಂಭವಾದ ತಿರುಪತಿ ಆಲಯದ ಸುತ್ತಿನ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಆಂಧ್ರದ ಹಿಂದಿನ ಸರ್ಕಾರ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ಈಗಿನ ಆಳುವ ಪಕ್ಷ ತೆಲುಗು ದೇಶಂ ತಿರುಪತಿ ದೇವಸ್ಥಾನದ ಬಗೆಗೆ ಪ್ರತಿನಿತ್ಯ ಆರೋಪ ಪ್ರತ್ಯಾರೋಪ ಮಾಡುತ್ತಲಿದೆ. ಈಗ ಗೋಶಾಲೆ ಸುಟ್ಟಿರುವ ವಿಷಯವಾಗಿಯೂ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವು ತೆಲುಗು ದೇಶಂ ಆಡಳಿತ ಮಂಡಳಿಯನ್ನು ಟೀಕಿಸಿದೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಾಗೂ ಬಿಜೆಪಿ ಮೈತ್ರಿಕೂಟದ ದುರಾಡಳಿತದ ಫಲವಾಗಿ ಗೋಶಾಲೆ ಬೆಂಕಿಗೆ ಆಹುತಿಯಾಗಿದೆ ಎಂದು ವೈಎಸ್ಆರ್ ಕಾಂಗ್ರೆಸ್ ಆಪಾದಿಸಿದೆ. ಬಿಜೆಪಿಯ ಮಾಜಿ ಸಂಸದ ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಳಿಕೆ ನೀಡಿ, ತಿರುಪತಿಯ ಇಕ್ಕಟ್ಟಿನಲ್ಲಿ ಗೋಶಾಲೆ ಕಟ್ಟಿದ್ದು ಬೆಂಕಿ ಬಿದ್ದು ಹಸು ಸಾಯಲು ಕಾರಣ. ಸಂಬಂಧಿಸಿದವರ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಅವರು ಹೇಳಿದ್ದಾರೆ. ಗೋಶಾಲೆಯನ್ನು ಭೂಮಿ ಲಪಟಾಯಿಸಲು ಸ್ಥಾಪಿಸಲಾಗಿದೆ ಎಂದು ಕೂಡ ಆಂಧ್ರದ ಪ್ರತಿಪಕ್ಷಗಳ ಕೆಲವು ನಾಯಕರು ಆರೋಪ ಮಾಡಿದ್ದಾರೆ.